ಇದೀಗ ಮಳೆಗಾಲದ ಸಮಯ. ಕಾಡಿನಲ್ಲಿದ್ದ ಹುಳು ಹುಪ್ಪಟೆ ಹಾವು ಮನೆ ಕಡೆ ಬರುವುದು ಸಮಯ. ಎಲ್ಲಿ ಬೆಚ್ಚಗಿನ ಜಾಗ ಸಿಗುತ್ತೋ ಅಲ್ಲಿ ಹಾಯಾಗಿ ಮಳೆಗಾಲ ಕಳೆಯಲು ವಲಸೆ ಬರುವುದು ಕೂಡ ಸಹಜ. ಆದರೆ ಹುಷಾರಾಗಿರ್ಬೇಕಾದವರು ಮಾತ್ರ ನಾವು. ಬಟ್ಟೆ ಶೂಗಳನ್ನು ಹಾಕಿಕೊಳ್ಳುವ ಮುನ್ನ ಎಚ್ಚರ ವಹಿಸಲೇಬೇಕಾಗಿದೆ. ಕಾರಣ ಧಾರವಾಡದಲ್ಲೊಂದು ಹೊಸ ಯಲ್ಲಾಪುರದ ಮೇಧಾರ ಓಣಿಯಲ್ಲಿ ಮರಿ ನಾಗರಹಾವೊಂದು ಮನೆಯ ಮುಂದೆ ಇಟ್ಟಿದ್ದ ಶೂ ಒಂದರಲ್ಲಿ ಬೆಚ್ಚಗಿನ ಆಶ್ರಯ ಪಡೆದು ಭಯ ಹುಟ್ಟಿಸಿದೆ. ನಂದಿತಾ ಶಿವನಗೌಡರ ಎಂಬುವರು ತಮ್ಮ ಮನೆಯಲ್ಲಿ ಈ ಮರಿ ನಾಗರಹಾವು ಪತ್ತೆಯಾಗಿದೆ. ಕಸ ಗುಡಿಸುವ ಸಂದರ್ಭ ನಂದಿತಾ ಹಾವು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲಿಗೆ ಆಗಮಿಸಿದ ಉರಗ ರಕ್ಷಕ ಯಲ್ಲಪ್ಪ ಜೋಡಳ್ಳಿಗೆ ಹಾವನ್ನ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ऐसा बाइट कर देता है. अभी ये काटेगा तो पैरालिसिस होने का गारंटी रहता है और इसका जहर जल्दी चढ़ता नहीं है. तो 1 घंटा 2 घंटा 3 घंटे के बाद में मालूम हो जाता है. थोड़ा जहर डाले तोड़ते हैं तो कभी भी बूट को हम लोग ಗುರ್ತಾಗಿದ್ದೇವೆ. ಅದಕ್ಕೆ ಏನು ಹೇಳೋದಂತಂದ್ರೆ ಬೂಟ್ ಯಾವಾಗಿದ್ರು ಈ ರೀತಿ ಇಡೋದು ಬೆಟರ್ ಅಂತೇಳಿ. ನೋಡ್ರಿ ಈ ರೀತಿ ಇಟ್ಟಾಗ ಹಾವು ಬಂದ್ ಒಳಗ್ ಕುಂತ್ರು, ಈಗ ಹಾವು ಬಂದ್ ಒಳಗ್ ಕುಂತ್ರು ಈ ರೀತಿ ಕಾಣ್ತೈತಿ. ಈ ರೀತಿ ಇಟ್ಟಾಗ ಹಾವು ಕಾಣೋದಿಲ್ಲ. ಈ ರೀತಿ ನಾವು ಇಟ್ರೆ ಜನಕ್ಕೆ ಏನಾಗ್ತೈತಿ, ಏನೋ ಹುಳ ಐತಿ ಹಾವು ಐತಿ ಅನ್ನೋ ಗುರ್ತಾಗ್ತೈತಿ. ದಯವಿಟ್ಟು ಫ್ರೆಂಡ್ಸ್ ಈ ಬೂಟ್ಗಳನ್ನ ಅಥವಾ ಚಪ್ಪಲ್ ಆತು ಈ ರೀತಿನೇ ಇಡ್ಬೋದು, ಇಟ್ರೆ ಒಳ್ಳೇದು. तो कितना अपन उसको डराते उतना वो हम लोगों को डराता है.